ಎಲ್ಲಿ ನೋಡಿದ್ರೂ ಧೂಳು. ದಿನನಿತ್ಯ ಸಾವಿರಾರು ವಾಹನ ಓಡಾಡುವ ರಸ್ತೆಯ ಅಭಿವೃದ್ಧಿ ಕಾಮಗಾರಿ ಏನೋ ನಡೀತಾ ಇದೆ. ಆದ್ರೆ ಅವೈಜ್ಞಾನಿಕ ಕಾಮಗಾರಿಯಿಂದ ಜನರು ದಿನನಿತ್ಯ ಹೈರಾಣಾಗುತ್ತಿದ್ದಾರೆ. ಇಷ್ಟಕ್ಕೂ ಈ ಸಮಸ್ಯೆ ಎಲ್ಲಿ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಎಲ್ಲಿ ನೋಡಿದರೂ ಧೂಳು ಧೂಳು. ಇಲ್ಲಿ ದಿನನಿತ್ಯ ಓಡಾಡುವ ಜನರು ಕೊರೋನಾಗೆ ಅಲ್ಲ, ಬದಲಾಗಿ ಈ ಧೂಳಿನ ಸಹವಾಸವೇ ಸಾಕಪ್ಪ ಅಂದುಕೊಂಡು ಮಾಸ್ಕ್ ಗಳನ್ನ ಬಳಸ್ತಾರೆ. ಇಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬ್ರಹ್ಮಾವರದಿಂದ ಚೇರ್ಕಾಡಿವರೆಗೆ ಸಾಗುವ ರಸ್ತೆಯಲ್ಲಿ. ಹೌದು, ಬ್ರಹ್ಮಾವರದಿಂದ ಚೇರ್ಕಾಡಿವರೆಗಿನ ರಸ್ತೆಯನ್ನು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಡಿ ರೂಪಾಯಿ 28 ಕೋಟಿ ಅಂದಾಜು ವೆಚ್ಚದಲ್ಲಿ ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿ ಪಡಿಸಲಾಗಿದ್ದು, ಕಾಮಗಾರಿಯಿಂದ ರಸ್ತೆ ಧೂಳುಮಯವಾಗಿ ರಸ್ತೆಯಲ್ಲಿ ಸಂಚರಿಸುವವರು ಪರದಾಡುವಂತಾಗಿದೆ. ಕಳೆದ 1 ತಿಂಗಳಿನಿಂದ ಬ್ರಹ್ಮಾವರದಿಂದ ಚೇರ್ಕಾಡಿವರೆಗಿನ ಸುಮಾರು 6.2 ಕಿಲೋಮೀಟರ್ ರಸ್ತೆಯ ಚತುಷ್ಪಥ ಕಾರ್ಯ ಭರದಿಂದ ಸಾಗಿದೆ. ಹಳೆಯ ರಸ್ತೆಯನ್ನು ಸಂಪೂರ್ಣವಾಗಿ ಅಗೆದು ಹೊಸ ರಸ್ತೆ ನಿರ್ಮಾಣವಾಗುತ್ತಿರುವ ಕಾಮಗಾರಿಯಿಂದ ರಸ್ತೆ ಸಂಪೂರ್ಣ ಧೂಳುಮಯವಾಗಿದೆ. ಗುತ್ತಿಗೆದಾರರು ಪ್ರತಿದಿನ ನೀರನ್ನು ಸಿಂಪಡಿಸುತ್ತಿದ್ದರೂ ಸಾವಿರಾರು ವಾಹನಗಳು ಸಂಚರಿಸುವ ಕಾರಣ ಮತ್ತೆ ಧೂಳುಮಯವಾಗುತ್ತದೆ. ರಸ್ತೆಯ 2 ಬದಿಯಲ್ಲಿರುವ 100 ಮನೆಗಳವರು ತೊಂದರೆ ಅನುಭವಿಸುತ್ತಿದ್ದು, ಕಾಮಗಾರಿ ಯಾವಾಗ ಮುಗಿಯುತ್ತದೆ ಎನ್ನುವ ಮಟ್ಟಿಗೆ ಜನರಲ್ಲಿ ಹತಾಶೆ ಮನೆ ಮಾಡಿದೆ. ವಿವರಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ 2 ವೀಲರ್ಸ್ನವರೆಲ್ಲ. ಬೇಗ ಮಾಡಬೇಕಿತ್ತು, ಅವರು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ. ನ್ಯಾಷನಲ್ ಹೈವೇ ಕೂಡ ಇಷ್ಟು ನಿಧಾನ ಆಗಲಿಲ್ಲ. ಎಷ್ಟು ತಕರಾರಿದ್ರೂ ಕೂಡ ಅದು ಬೇಗ ಆಗಿತ್ತು. ಇಷ್ಟು ತೊಂದರೆ ಅನುಭವಿಸಲಿಲ್ಲ ಜನ. ಅಷ್ಟು ತೊಂದರೆ. ಮನೆ ಹತ್ತಿರ ಧೂಳು ಅಂದರೆ ದಿನಕ್ಕೆ 4 ಸತಿ 5 ಸತಿ ನೀರು ಹಾಕಿ ತೊಳೆದ್ರೂ ಕೂಡ ಹೋಗುವುದಿಲ್ಲ. ಅಷ್ಟು ಧೂಳು ಬರ್ತದೆ. ವಾಹನಗಳೆಲ್ಲ ಹೋಗ್ತಾ ಇರೋದ್ರಿಂದ ಧೂಳು ಬರ್ತಾ ಇರ್ತದೆ. ಇದು ಆರೋಗ್ಯಕ್ಕೂ ಕೂಡ ಹಾನಿಕರ ಅನ್ನೋದು ಅವರಿಗೆ ನಾವು ಯಾರಿಗೂ ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿದೆ. ಪ್ರಾಯದವರೆಲ್ಲ ಇರುವಂಥ ಮನೆಯಲ್ಲಂತೂ ಬಾಗಿಲು ಹಾಕ್ಕೊಂಡೇ ಕೂತ್ಕೊಳ್ಳುವಂಥ ಪರಿಸ್ಥಿತಿ. ಇದು ಆದಷ್ಟು ಬೇಗ ಇದನ್ನು ಸಂಬಂಧಪಟ್ಟವರು ಇದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ತಗೊಳ್ಬೇಕು. ಇನ್ನೊಬ್ಬರ ಕಷ್ಟ ಅವರಿಗೆ ಅರ್ಥ ಆಗೋದಾದರೆ ಇದನ್ನು ಕೂಡಲೇ ಅವರು ಮಾಡಬೇಕು, ರಸ್ತೆಯನ್ನು ಕೂಡಲೇ ಮುಗಿಸಬೇಕು ಅಂತ ನಾನು ವಿಶೇಷವಾಗಿ ಎಲ್ಲರ ಪರವಾಗಿ ಮನವಿ ಮಾಡ್ಕೊಳ್ತೇನೆ ಅವ್ರ ಹತ್ರ. ಇದು ಇದೇ ರೀತಿ ಮುಂದುವರೆದರೆ ನಾವು ಇನ್ನು ಸಾರ್ವಜನಿಕ ಹಿತಾಸಕ್ತಿ ದೂರು ಕೋರ್ಟಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ಬಂದಿದೆ. ಈಗ ಅಷ್ಟು ನಿಧಾನಗತಿಯಲ್ಲಿ ಆಗ್ತಾ ಇದೆ. ಇತ್ತೀಚೆಗೆ 1 ವಾರದಿಂದ ಕೆಲಸ ನಿಂತಿದೆ. ಈಗ ರೈಲ್ವೆ ಬ್ರಿಡ್ಜಿನವರೆಗೆ ಒಂದು ಸಲ ಮುಗಿಸ್ಬೋದಿತ್ತು, ಯಾಕಂದ್ರೆ ಅಲ್ಲಿ ಒಂದು ಕಾಂಕ್ರೀಟ್ ರೋಡ್ ಎಲ್ಲ ಮಾಡಿದ್ದಾರೆ. ಅಲ್ಲಿವರೆಗೆ ಒಂದು ಸೈಡ್ ಒಂದು ಬದಿಯಲ್ಲಿ ಎಲ್ಲ. ಇನ್ನು ಬ್ರಹ್ಮಾವರದಿಂದ ಕುಂಜಾಲುವರೆಗೆ ರಸ್ತೆ ಧೂಳಾಗಿರುವುದರಿಂದ ಹೆಚ್ಚಿನ ವಾಹನ ಸವಾರರು ಬ್ರಹ್ಮಾವರಕ್ಕೆ ಮಟಪಾಡಿ ರಸ್ತೆಯಲ್ಲಿ ಮತ್ತು ಕೃಷಿ ಕೇಂದ್ರ ಮಾರುಕಟ್ಟೆ ಮೂಲಕ ಸುತ್ತಿ ಬಳಸಿ ಬ್ರಹ್ಮಾವರಕ್ಕೆ ಬರುತ್ತಿದ್ದಾರೆ. ದ್ವಿಚಕ್ರ ವಾಹನ ಸವಾರರು ಈ ರಸ್ತೆಯಲ್ಲಿ ಸಂಚರಿಸಿದರೆ ಧರಿಸಿದ ವಸ್ತ್ರ ಎಲ್ಲ ಧೂಳುಮಯವಾಗಿ ಕೆಂಬಣ್ಣಕ್ಕೆ ತಿರುಗುತ್ತಿದೆ. ರಸ್ತೆ ಪಕ್ಕದಲ್ಲಿಯೇ ಮನೆಗಳು ಇರುವುದರಿಂದ ಧೂಳು ಮನೆಯೊಳಗೆ ಬರುತ್ತಿದ್ದು ದಿನನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಕಳೆದ 15 ದಿನಗಳವರೆಗೆ ವೇಗವಾಗಿ ಕಾಮಗಾರಿ ನಡೆದರೂ ಇದೀಗ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು ಜನರನ್ನು ಮತ್ತಷ್ಟು ಸಂಕಷ್ಟಕ್ಕೆ ಈಡು ಮಾಡಿದೆ. ಒಂದೇ ಸಲ ಸುಮಾರು 6 ಕಿಲೋಮೀಟರ್ ರಸ್ತೆಯನ್ನು ಅಗೆದು ಹಾಕಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಲಾಗುತ್ತಿದೆ ಎಂದು ನಿತ್ಯ ಸಂಚಾರ ಮಾಡುವವರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಮಗಾರಿಯಿಂದ ಹಲವಾರು ದೂರವಾಣಿಗಳು ಸ್ತಬ್ಧಗೊಂಡಿದೆ. ಕೇಬಲ್ ಇಂಟರ್ನೆಟ್ ಸೇವೆಗೂ ತೊಂದರೆಯಾಗುತ್ತಿದೆ. ನೀರಿನ ಪೈಪ್ಗಳು ಒಡೆದು ನೀರಿನ ಸರಬರಾಜಿನಲ್ಲೂ ವ್ಯತ್ಯಯ ಆಗಿದೆ. ಬ್ರಹ್ಮಾವರ ಹೆಬ್ರಿ ರಸ್ತೆ ಅತ್ಯಂತ ಜನನಿಬಿಡ ರಸ್ತೆಯಾಗಿದ್ದು ಅಗಲೀಕರಣ ಅಗತ್ಯವಾಗಿತ್ತು. ಆದರೆ 6 ಕಿಲೋಮೀಟರ್ ರಸ್ತೆಯನ್ನು ಒಂದೇ ಸಲ ಅವೈಜ್ಞಾನಿಕವಾಗಿ ಸಂಪೂರ್ಣ ಅಗೆದು ಕಾಮಗಾರಿ ನಡೆಸುತ್ತಿರುವುದರಿಂದ ಈ ದಾರಿಯಲ್ಲಿ ಸಂಚರಿಸುವ ಸಾವಿರಾರು ಮಂದಿಗೆ ತೊಂದರೆಯಾಗಿದೆ. ಒಟ್ಟಿನಲ್ಲಿ ರಸ್ತೆ ಅಭಿವೃದ್ಧಿಯ ಜೊತೆಗೆ ಜನರಿಗೆ ತೊಂದರೆಯಾಗುತ್ತಿದ್ದು ಆದಷ್ಟು ವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿ ನಡೆಸಿದರೆ
ಜನರ ಸಮಸ್ಯೆಗೆ ಪರಿಹಾರ ಸಿಗಬಹುದು ಏನು?